ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ ಜೊತೆ ಒಂದು ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ, ಅತಿಥಿ ಇದ್ದಾರೆ. ಅದಕ್ಕಿಂತ ಮುಂಚೆ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಯುವಕರಿಗೆ ಅನೇಕ ಚಾಲೆಂಜಸ್ ಗಳು ಬರುತ್ತೆ ಜೀವನದಲ್ಲಿ. ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅನ್ನುವಂಥದ್ದು ಅನೇಕ ಜನರಿಗೆ ಆಸೆ ಇದ್ದೇ ಇರುತ್ತೆ, ಹಠ ಛಲ ಇದ್ದೇ ಇರುತ್ತೆ. ಆದ್ರೆ ಈ ಸಾಧನೆಯ ಹಾದಿಯಲ್ಲಿ ಕೆಲವರಿಗೆ ಕಷ್ಟ ಸಿಗುತ್ತೆ, ಇನ್ನು ಕೆಲವರಿಗೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಸಿಕ್ಕರೆ, ಇನ್ನು ಕೆಲವರಿಗೆ ಸುಲಭವಾಗಿ ಗ್ರೀನ್ ಸಿಗ್ನಲ್ ತರ ಅದೃಷ್ಟ ಸಿಗುತ್ತೆ, ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಹಾಗೆ ದೊಡ್ಡ ಮಟ್ಟದಲ್ಲಿ ಉದ್ಯಮಿ ಆಗ್ಬೇಕು, ನಾನು ಸಾಧನೆ ಮಾಡ್ಬೇಕು ಅನ್ನುವಂಥದ್ದು ಅನೇಕ ಜನರಿಗೆ ಆಸೆ ಇರುತ್ತೆ. ಸೊ ಇಂಥ ಒಬ್ಬ ಅದ್ಭುತವಾಗಿರುವಂತಹ ಸಾಧಕನ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ಆ ಸಾಧಕರು, ಅತಿಥಿ ಇದ್ದಾರೆ. ಎಸ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಇವರು ಖ್ಯಾತ ಉದ್ಯಮಿ ಆಗಿರ್ತಾರೆ. ಅದ್ರ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಶಿಕ್ಷಣ ತಜ್ಞರು, ಉದ್ಯಮಿ, ಅದ್ರ ಜೊತೆ ಹೇಳ್ಬೇಕಾದ್ರೆ ಅಂಕಣಕಾರರು, ಬರಹಗಾರರು, ತುಂಬಾ ಚೆನ್ನಾಗಿ ಬರೀತಾರೆ, ತುಂಬಾ ಚೆನ್ನಾಗಿ ಮಾತನಾಡ್ತಾರೆ, ತುಂಬಾ ಚೆನ್ನಾಗಿರುವಂತಹ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಎಸ್, ಅದರಲ್ಲೂ ಕೂಡ ಓಮನ್ ಬಿಲ್ಲವಾಸ್ ಅನ್ನುವಂತಹ ಒಂದು ಸಂಸ್ಥೆ ಇದೆ, ಇದರ ಸ್ಥಾಪಕ ಅಧ್ಯಕ್ಷರು. ಅದೇ ರೀತಿ ವರ್ಲ್ಡ್ ವೈಡ್ ಬಿಸ್ನೆಸ್ ಹೌಸ್ ಅನ್ನುವಂಥದ್ದಿದ್ರೆ, ಸೊ ಇದ್ರ ಸ್ಥಾಪಕ ಅಧ್ಯಕ್ಷರು. ಎಸ್, ಯಾರು ಅಂತ ಹೇಳಿ, ಎಸ್, ಇಟ್ಸ್ ನನ್ ಅದರ್ ದೆನ್ ಡಾಕ್ಟರ್ ಸಿ.ಕೆ. ಆಂಚನ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು ಸರ್. ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ಕಾರ, ಇಟ್ಸ್ ಅ ಪ್ಲೆಜರ್ ಟು ಬಿ ಡೌನ್ ಹಿಯರ್. ಎಸ್, ಡಾಕ್ಟರ್ ಸಿ.ಕೆ. ಆಂಚನ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಆಗ್ಲೇ ಒಂದು ಮಾತು ಹೇಳಿದೆ ಇಂಟ್ರೊಡಕ್ಷನ್ ಕೊಟ್ಟಾಗ, ಅನೇಕ ಯುವಕರು ಜೀವನದಲ್ಲಿ ಸಾಧನೆ ಮಾಡಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಎಂಟರ್ಪ್ರಿನರ್ ಆಗಬೇಕು ಅನ್ನುವಂಥದ್ದು, ಉದ್ಯಮಿ ಆಗಬೇಕು ಅನ್ನುವಂಥದ್ದು. ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಿದಾಗ ಅನೇಕ ಚಾಲೆಂಜಸ್ ಬರುತ್ತೆ, ಆಗಲ್ಲ, ಇಂಪಾಸಿಬಲ್ ಅನ್ನುವಂಥದ್ದು. ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಮಾತ್ರ ಸಾಧ್ಯ, ನನ್ನ ಮಧ್ಯಮ ವರ್ಗದಲ್ಲಿ ಬಂದವನಿಗೆ ನೋ ಚಾನ್ಸ್, ಇಂಪಾಸಿಬಲ್ ಅನ್ನುವಂಥ ಅನೇಕ ತೊಡಕುಗಳು ಇವೆ. ಇವೆಲ್ಲವನ್ನು ಕೂಡ ಬಿಟ್ಟು ಚಾಲೆಂಜಸ್ ಅನ್ನು ಫೇಸ್ ಮಾಡಿ ಈಗ ಸಾಧನೆಯ ಶಿಖರದಲ್ಲಿದ್ದಾರೆ ಡಾಕ್ಟರ್ ಸಿ.ಕೆ. ಆಂಚನ್ ಅವರು. ನಥಿಂಗ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ದು ಇದು ಪಾಸಿಟಿವ್ ಎನರ್ಜಿ ನೋಡುವಾಗ ಐ ಫೀಲ್ ದಟ್ ಮೈ ಸೆಲ್ಫ್ that I am too young too, in the way you are anchoring. I think first and foremost I need to congratulate to see that ನಿಮ್ಮ ಹಾಗೆ ಯಂಗ್ಸ್ಟರ್ಸ್ ಮುಂಚೆ ಬರ್ತಾ ಇದ್ದಾರೆ. The current generation is full of young generation currently. Yes. And India is conquering today. I mean, today when you look at India is globally there in everything. I mean, today we are almost the 5th largest economy in terms of growing in every aspect. You name any particular aspect, right from aerospace to engineering to defense to science to technology, biotechnology. I mean, whichever area you are looking at, I think Indians are making a great impact. Yes. And when I look at youngsters like you, we feel good about it. Yes, sir. Saying that Okay. the country is in safe hands. Okay, very nice. Okay. Okay. But at the same time, there is also a question saying that the younger generation should do something which is required. If we don't constantly do that, then we have a challenge. ಒಂಜಿ ಪಾತ್ರ ನಮ್ಮ ತುಳುನಾಡದಕ್ಕಲು ಓಡೆ ಪೋಣಲ ಮಲ್ಲ ಮಟ್ಟದ ಸುದ್ದಿ ಮಾಲ್ಪೇರ್ ಪಂಪನೆಂಚಿನ ಬಾರಿ ಮಲ್ಲ ಪಾತ್ರ ಉಂಡು. ಆ ಪಾತ್ರ ನೂದೆಕ್ಕು ನೂದು ಸತ್ಯ ಪಂದ್ ಡಾಕ್ಟರ್ ಸಿ.ಕೆ. ಆಂಚನ್ ಮೇರೆಂತು ನಾವು ಗೊತ್ತಾಪುಂಡು. ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಆದುಪಡು, ಡೊನಾಲ್ಡ್ ಟ್ರಂಪ್ ಆದುಪಡು, ಅರುಣ್ ಜೇಟ್ಲಿ ಆದುಪಡು, ಇಂಚಿನ ಮಲಮಲ್ಲ ಜನ ಕುಲುಪುನಂಚಿನ ಒಂಜಿ ಕಾರ್ಯಕ್ರಮ ಗ್ಲೋಬಲ್ ಸ್ಪೀಕರ್ ಆದ ಬಾರಿ ಮಲ್ಲ ಪುಗಾರ್ತೆ ಪಡೆದೆಂಚಿನಾರು ನಮ್ಮ ಸಿ.ಕೆ. ಆಂಚನ್. ಸೊ ನಮಕ್ ಪ್ರೌಡ್ ಫೀಲ್, ನಮಕ್ ನಿಜವಾದ ಹೆಮ್ಮೆ ಆಪಿನಂಚಿನ ವಿಷಯ. ಸೊ ನಮ್ಮ ಒಂಜಿ ಪ್ರಥಮವಾದಕ್ಕೆ ಏನು ಪನ್ನಾಗ ಮಸ್ತ್ ಜನಕ್ಕೆ ತುಳುನಾಡದಕ್ಲೆ ಭಾರಿ ಕಷ್ಟ. ಪ್ರಧಾನಿ ಮೋದಿ ಅರ್ನಾಡೆಗ್ಬೋದು, ಗ್ಲೋಬಲ್ ಸ್ಪೀಕರ್ ಆದ ಈ ರೆಕಗ್ನೈಸ್ ಆತಾರ, ಅಥವಾ ವಿದೇಶ ಇಡ್ಬೋದು, ಇದು ಓಮಂಡ್ ಬೋದು, ಮಸ್ಕತ್ ಇಡ್ಬೋದು, ಇದು ಮಲ್ಲ ಸಾಧನೆ ಮನ್ಪರ್ಪನಾಗ ಮಸ್ತ್ ಜನಕ್ ಮೈಂಡ್ ಇಡ್ಬಾರ್ಪನ ಫಸ್ಟ್ ಥಾಟ್, ಇಸ್ ಇಟ್ ಪಾಸಿಬಲ್ ಏನಾರ್ದ ಆಪುಂಡ? ಬಿಕಾಸ್ ವಿ ಆರ್ ಇನ್ ತುಳುನಾಡು, ವಿ ಆರ್ ಇನ್ ಕರಾವಳಿ. ಸೊ ಮುಲ್ಪ ಬಾರಿ ಕಷ್ಟ ಉಂಡು ಗ್ರೋ ಅಪ್ ಆಯ್ಯಾರ ಪನ್ಪನ. ಸೊ ಫಸ್ಟ್ ಥಾಟ್ ಬರ್ಪುಂಡು ದಾದ ಪನ್ಪಾರೆ Swami Vivekananda Panpere. Right. There are 3 different mantras. Moody mantra ಕೊಡ್ತಿರಾರ. Okay. Our Panpere, first and foremost, if a man, we all. Okay. First Panpere, ದೇಹ ಬಲ Panpere. ದೇಹ ಬಲ ಪನ್ನಾಗ ದಾದ. ದೇಹ ಬಲ ಪನ್ನಾಗ it's related to your health. Okay. Am I right? ಆಯ್ತಾ ಅರ್ಥ ನಮ್ಮ subconscious mind, God has given us this life. Okay. We need to take care of our health. If health is there, then everything else is there, right? Okay. Okay. Second Panpere, ಮನಸ್ಸು ಬಲ, ಇನ್ನು ಬುದ್ಧಿ ಬಲ Panpere. Okay. Now what is ಮನಸ್ಸು ಬಲ? ಮನಸ್ಸು ಪನ್ನಾಗ ಎಂಚಿನ ಮನಸ್ಸು ನಮ್ಮ ಆಕ್ಚುಲಿ ಹರಿನ ನೀರು ದಕ್ಕ ನೀರು ಪನ್ನಾಗ ಇಟ್ಸ್ ಫ್ಲೋಯಿಂಗ್, ಯು ಕಾನ್ ಕಂಟ್ರೋಲ್. Yes. ಅಂಚನೆ ನಮ್ಮ ಮನಸ್ಸುಡ್ಲ ಡಿಫ್ರೆಂಟ್ ವಿಚಾರ ಬರೋದು ಒಪ್ಪುಂಡು. ಸೊ ಒಂಜಿ ಬರ್ಪುಂಡು, ಬೊಕೊಂಜಿ ಬರ್ಪುಂಡು. ಬೈ ದ ಮೊಮೆಂಟ್ ಯು ಥಿಂಕ್ ಒನ್, ಸಮಥಿಂಗ್ ಎಲ್ಸ್ ಇಸ್ ಕಮಿಂಗ್ ಅಪ್. Yes. How do you really control? Okay, that is a challenge today. Mind control ಮನ್ಪೋಡು ಪನ್ಪನಂಚಿನ ಒಂಜಿ ಪಾತ್ರ ಪನ್ಪರ್. ಓಕೆ. ಬಟ್ ಇಸ್ ಇಟ್ ಪಾಸಿಬಲ್ ಪನ್ಪನಂಚಿನ ಅಗೇನ್ ಕ್ವಶನ್ ನೋಡ್ದ ಪನಾಗ ಯೂತ್ ಇತ್ತದ ಒಂಜಿ ಯುವಜನತೆ ನಮ್ಮ ತೂವೊಂದು ಪನಾಗ ಫಸ್ಟ್ ಪೋಯರ ಪೋನಾಗ ಎಸ್ ಎಲ್ಲಿ ಒಪ್ಪನಾಗ ಡಾಕ್ಟರ್ ಆವಡು, ಇಂಜಿನಿಯರ್ ಆವಡು,
ಎಸ್ ಸಿ ಎ ಮಲ್ಪಡು ದೆನ್ ಆಫ್ಟರ್ ದಟ್ ಡಿಗ್ರಿ ಪೋನಾಗ ಡೈವರ್ಟ್ ಆಪುಂಡು ಸಮ್ವೇರ್ ಡೈವರ್ಟ್ ಆವಡು ಇರ್ಪಲ್ನಾಕ ಮನಸ್ಸು ನಿಗ್ರಹ ಮಲ್ಪರ ಆಪುಜಿ ಮೈಂಡ್ ಕಂಟ್ರೋಲ್ ಮಲ್ಪರ ಆಪುಜಿ ಅಟ್ ದ ಎಂಡ್ ಅಪ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ದಾಲ ವರ್ಕ್ ಮಲ್ಪರ ಇಂಟ್ರೆಸ್ಟ್ ಇಜ್ಜಿ ಓ ಒಂಜಿ ವರ್ಕ್ ಪೋದು ಸೆಟಲ್ ಆಪೇರ್ ಸೊ ದಾಯಿ ಇಂಚ ಒಂದು ಮನಸ್ಸು ನಿಗ್ರಹ ಮಲ್ಪರ ದಾಯಿಗೆ ಆಪುಜಿ ಡಾಕ್ಟರ್ ಸಿ ಕೆ ಅಂಚನ್ಗ ಆಪುಂಡು ವೈ ಎಂಕ್ ಆಪುಜಿ ವೈ ಬೇತಾಕ್ಲೆಗ್ ಆಪುಜಿ ಎ ಬಿ ಸಿ ಡಿ ವೈ The reason is very simple. ಓಕೆ Successful person, well, the best successful people, ರೈಟ್ they have followed only one thing. They have never given up. Why far away? Look at our Prime Minister. Okay, look at that. So there's a passion. Say the youngsters today first should try to understand themselves. ಓಕೆ Ini manasu enaatanu, manasu mast chanchala aatanu. Okay, manasu mast, it's become very small. You need to widen up your mind. Yes. Okay, give it a break. Understand who you are first. Try to connect yourself. Then you either gottapu ijji undu enada kelasa aapunda ijja. Never try anything which is half-hearted. It's a waste of time. Okay, and it's a waste of your own name. ಈ ರೋಲ ಕೆಲಸ ಸರಿ ಮಂತು ಜರಡ ಎಲ್ಲ ಜನಕ್ಕೆ ಏನಪ್ಪ ಅನ್ಪೇರ್ ಅಂದ ಮಾರ ಆ ಜನ ಪಾತ್ರ ಮದ ಮನ್ಪೂಜಿ ಮಲ್ಪುಜಿ agree. So why do you want to get into it? Don't do something half-hearted. If you want to achieve something, go after it. ಅದೃಷ್ಟ ಪನ್ಪಂಚ ಲಕ್ ಪನ್ಪಂಚಿನ ಬೋರ್ಡು ಲಕ್ ಇತ್ತಿನಕ್ ಮಾತ್ರ ಡಾಕ್ಟರ್ ಸಿ ಕೆ ಅಂಚನ್ ಆತಿರ ಅಥವಾ ಲಕ್ ಇತ್ತಿನಕ್ ಮಾತ್ರ ಅಬ್ದುಲ್ ಕಲಾಂ ಆದಿತ್ಯರ ಲಕ್ ಇತ್ತಿನಕ್ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಆದಿತ್ಯನಾರು ಪ್ರೈಮ್ ಮಿನಿಸ್ಟರ್ ಆಯರನ್ ಲಕ್ ಇಸ್ ವೆರಿ ಇಂಪಾರ್ಟೆಂಟ್ ಪನ್ಪಂಚ ನಂಚ ಪಾತೆರೌಂಡ್ ಯೂತ್ ದಾದಕ್ಕೆ ಅಂಡಲ ರೀಸನ್ ಪನ್ನಾಗ ದಾ ಈ ಇಂಚಾಯ್ಜ ದಾ ಅಚೀವ್ ಮಲ್ಜ ಎಂಕ್ ಲಕ್ ಇಜ್ಜಿನ್ ಕೊಡೊಂಜನ ಅದನ್ನ ಎಸ್ ಹಿ ಅಚೀವ್ಡ್ ಬಿಕಾಸ್ ಆಫ್ ಲಕ್ ಸೊ ದಾ ಪನ್ಪರ್ I'll have to give an example of a giraffe. ಓಕೆ You know the giraffe story? ನೋ ಡೌನ್ When giraffe must udda Udda animal, okay? So a giraffe delivery manpunaga, appe delivery manpunaga, bala tirtu burun. The first thing the giraffe does, okay, is to kick the child. ಓಕೆ Imagine bale just janma baidini, okay, and it is kicking. Gottadade? ಓಕೆ It's literally kicking. ಕಿಕಿಂಗ್ How kannula open apuji, he doesn't know which life it is. Imagine just Yes, as yes, born yes, and you're yes. getting the kick of your life. ಎಸ್ ಆ ಕಿಕ್ ಒಂಜಿ ಪೆಟ್ಟು ತಿನ್ನೋರ್ದು ಕೂಡ ಕಿಕ್ ಕೊರ್ಪುಂಡ ಅಮ್ಮ ಓಕೆ 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 ಕೂಡ ತಪಕ್ಕೊಂದು ಕೊರ್ಪುಂಡ ಮುಂತದ್ದು ಕೂಡ ಆಡೆಪೋದು ಬೂರುಂಡವು ಅಯ್ಯ ಗೊತ್ತಾಪುಜಿ ಏನಮ್ಮ ಅನ್ಪೋಡು ಒಂದು ಬಿಫೋರ್ ಇಟ್ ರಿಯಲೈಸ್ ಒನ್ ಮೋರ್ ಕಿಕ್ ದೆನ್ ಇಟ್ ರಿಯಲೈಸಸ್ ಯಾನು ಗುಂತು ಜಿಡ ಎಂಕ ಕಿಕ್ ಬೂರುಂಡು ದ ಸಬ್ಕಾನ್ ದ ಚೈಲ್ಡ್ ಕಮ್ಸ್ ಟು ನೋ ಎಸ್ ಸೊ ಇಟ್ ಆಟೋಮೆಟಿಕ್ಲಿ ಗೆಟ್ಸ್ ಅಪ್ okay and it starts standing up. Okay, why does the mother do this? Okay. It is not the animal actually is not in love. Aiku gottundu undu bale untudu baltu jeda, it will become prey of other animals. Yes, Sariyata? yes. So what is the actually reading in this? ಕೆಲಸತ್ತಿ ನಂಗೆ ಅಪ್ಪೆ ಮಾಡು ಮಲ್ಲಕ್ಕಲ್ಲ ಅದು ಅಕ್ಕಲ್ ಬಂಗ ಬತ್ತನೆ ನಂಗೆ ಪಂದ್ರೆ ಪೋಪೇರ್ ಅಕ್ಕಲ್ ಪನ್ಪೇರ್ ಇಂಚಿಂಚ ಉಂಡು ಅದಾಗ we take it for granted. ಓಕೆ Sariyata? ಓಕೆ ನಂಗೆ ದಾದ ಚಿರಿ ಚಿರಿ ಪನ್ಪಿನಿ ದಾಗ ಕುಲಿಂಚ ನೆರ್ಪಿನಿ. Am I right? Lot of people feel that, why they have so much of anguish on them. Okay, so there has to be a balance. So when elders or parents they speak to you, you need to understand as to why are they saying this. The world's billionaires, ಎಸ್ they never had a success story. Why far away? Your own channel. ಎಸ್ Okay, how did they start? The Yes. brothers, if you really look at it, ಎಸ್ ಎಸ್ success story is in Yes. front of you. ಎಸ್ They took the risk, they took the challenge. ಎಸ್ Human journey has been easy. ಎಸ್ Akul adrist eddan wad kuldu natwa. ಓಕೆ ಯಾ You got it what I'm trying to ಎಸ್ say. ಎಸ್ ದಟ್ಸ್ ಟ್ರೂ And the life is great to those Okay. people who want to conquer and they will make it. ಓಕೆ ದಟ್ಸ್ ಟ್ರೂ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಜಿರಾಫೆದ ಸ್ಟೋರಿ ಬಾರಿ ಪೊರ್ಲಿತ್ತಂಡ ನಿಜವಾಗ್ಲ ಏನಪ್ಪಾ ಅಂತ ಹೇಳಿದ್ರೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಕಂಫರ್ಟ್ ಝೋನ್ ಇಂದ ಯಪ್ಪ ನಮ್ಮ ಅಪ್ಪಿದೆ ಪಾಪ ಮಾತ್ರ ಅಚೀವ್ ಮಲ್ಪರೆ ಸಾಧನೆ ಮಲ್ಪರೆ ಸಾಧ್ಯ ಪಂಡದ ಬಟ್ ಸ್ಟಿಲ್ ಹೇಗೇನ್ ಒಂದ್ ಕ್ವಶನ್ ಇದೆ ಎಂಚಿನ ಬಂದಾಗ ಮಸ್ಜಿನ ಬನ್ಪೇರು ಬ್ಯಾಕ್ ಗ್ರೌಂಡ್ ಗಟ್ಟಿ ಅದು ಪೋಡು ಸಪೋರ್ಟ್ ಪೋಡು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ವಿದೌಟ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಂಪಾಸಿಬಲ್ ಒಂದು ಇದು ಅಮಿತಾಬ್ ಬಚ್ಚನ್ ಸ್ಟೋರಿ ಪಂಡರ್ ಸೊ ಅಂಚಿನ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಪಂಡ ಬೋರ್ಡ್ ಆಪಣ ಬನ್ಪೇರು ಸೊ ಇಂಕ್ಲೇಕ್ ಪನ್ನಾಗ ಡಾಕ್ಟರ್ ಸಿ ಕೆ ಅಂಚನ್ ಪನ್ನಾಗ ಎಂಚೆತ್ತೇರು ಮೇರೆ ಎಂಚ ಈ ಪೊಸಿಷನ್ ಪೋಯರು ಸೊ ಎಂಚ ಅಚೀವ್ ಮಲ್ತಾರ ಇರ ಬಗ್ಗೆ ಕೇಂದ್ರ ಬತ್ತೆ ಎಲ್ಲಿ ದಿಂಚನ ಇರಗೊಂಜಿ ಎಂಟರ್ಪ್ರಿನರ್ ಆವಡು ಉದ್ಯಮಿ ಆವಡು ಪಂಪನಂಚಿನ ಆಸೆ ಇತ್ತು ನಂದು ಸೊ ಅವೆನ್ ಫುಲ್ಫಿಲ್ ಮಲ್ತಾರ ಸೊ ಎಂಚ ಹೌ ಪಂದಕ್ಕೆ ಅನ್ನೋದಲ್ಲ ಸೊ ಇರ್ನ ಲೈಫ್ ದ ಬಗ್ಗೆ ಹೌ Okay. ಓಕೆ ರಿಯಲ್ ಎಕ್ಸಾಂಪಲ್ ಈ ಎದುರುಲ್ಲ ಸೊ ಇರ್ನ ಲೈಫ್ Very interesting. ಎಸ್ Very interesting. During, if you had to go back to around 25 to 30 years, Okay. I mean, Enkaran generation time, Right. the opportunities were there. I'm not Okay. saying no. No. But the economy was just coming up. India Yes. was just coming up, okay? And people who would get educated and higher education within the entrepreneurship,
ಅದಾಗ ಮಸ್ತ್ ಕಮ್ಮಿ ಕಡಿಮೆ. ಇಲ್ಲಡೆ ಸಪೋರ್ಟ್ ಬರ್ಪುಜಿ ಎರೆಗ್ಲ ಎಡ್ಡೆ ಕೆಲಸ ಮನ್ಪುಲ ಎಡ್ಡೆ ಸ್ಯಾಲರಿ ಬರ್ಪುಂಡು why should you take the risk? They're not wrong in that. Yes, yes. But that is a mentality generally. Okay. I mean, so very few family who took the risk. I mean, I don't want to name the community, it's a public channel. Okay. But who took the risk even at that point of a time? Okay. They moved ahead. Some went on to restaurant. Akal odrijir, baritrijir, akal barpuji. And akal best restaurant banter. Yes. Kale best finance company banter. Yes. Bangalore is known for the best of the finance and the banking institutions. Yes. Yeah. And mast different trade and it went on. But that was looked into more of a community. A person who would come from a community, I mean, let's say someone would open a bakery store, someone would come a garage store, depending on what the family was. The background pandara. Yes. So it is more related to that. At that point of a time, we did not find the right support. And I'm sure it's not only with me, with many of the people Okay. who have left that dreams. Panperata. Yes, Or in yes, business yes. mantra, start mantra, or successful RG for various reasons. They want to do it again. They could not because of the capital or because of some other support, what was there. It could not happen because challenges were different at that point of a time. Okay. And that's when I left my hometown and left abroad. Okay, So it is okay. basically to do Yes. with that. Okay, okay. So I'm sure everyone who left home, it is not that we feel great about it. We miss every moment of life. Okay? Okay. But that is there. Yeah. When we look back today at India, beautiful. Beautiful. I mean, when I look at youngsters today, everywhere I look, I see an opportunity. I mean, it's all up to you how you look at it. Okay. And Okay. irege ena manparanda, aitha mittu depend upon. I mean, you really can, go ahead and do it. Okay. So my story was also the same. I also wanted to be an entrepreneur. Much very. That was the time when IT was just coming up, and we were into making bill making machines, Okay. point of sale machines. We call it as. We were then into IT. IT was just the great thing Yes, at those yes. point of a time. But unfortunately, of course, a lot of things used to be getting at that point. It was imported. India was not into manufacturing of those items. It used to be from Taiwan or those places we used to import. Then that's how things used to happen. Today is the other way around. India that Yes, yes, so yes, yes. that's what I said. The entire scenario has changed. College because we all come from a so-called middle class family. Yes. We had our own challenges. Right. But when we to look back, no regrets. Okay. So we kind of college popini, madhyana maka work manpuno. Then in the evening, whether I learned a lot of things to do with my costing. So those days classes were there in the evening. So it was an Herculean task. Okay. I used to see my sisters only over the weekends. Okay. So kind of big in college. Then used to be working and that was life actually. Okay. Okay. But it made us so strong. Right. Right. We right. enjoyed. When I look back, today, those days, we had everything to do with learning. Okay. Okay. It would take you. And that is the reason today when I look back myself, I feel good about it. That put an extra effort to learn. And that takes you a different goal altogether. Okay. Okay. And that's what in the second question. Right. Hero is tadi getanu ire gottu na tadi manparetta, you cannot take off. Yes. Yes. That's when I started working. Okay. I had a wonderful career with best of the companies. It gives you an experience. Okay, Then you okay. learn. Yeah. Then I had a beautiful experience working best of the multinational companies in different industries. It made me more strong. Okay. It got me connected to different parts of the world. And then once you realize, a Monday period uppundu, it's a half-felt dream. Okay. Why should not have, take on? Yes. I had all the reasons not to continue with I was the CEO of one of the largest multinational Yes, sir. companies. Yes. I would have still continued, but I said no. I need to fulfill the dream. Why? 3 things. Okay. Life is all about giving back. Okay. Yes. It's very important. Okay. Okay. We need to understand that today there have been challenges which we could not do. I should become a moral support to too Okay. many other people. Yes. So my business is basically a business advisory house. What do? We create entrepreneurs. Okay. Okay. We are a platform where we help entrepreneurs. Okay. We don't take any money on that. So tomorrow you come back and tell me, Anchan, this is the business I want to do. How do I really go about doing it? Okay. I'll tell you
how to go and doing. What is the best part? Okay. Like from morning, from yesterday till now, I would have met 15 entrepreneurs till now. Okay. And I was just telling them how to go about doing it. It could be from a small business, Yes. whatever business. So then it is helping them out in connecting to a business network. You know, connecting to a saying that Inchina Mantanda, what could be the Yes, other part of reason. it, which we did not have. So businesses, so life has been content. Okay. So our business is more towards, we facilitate government trades. We work within various governments, okay, in terms of bilateral trade, promoting government businesses, ventures, equity. That's at a different league. That's totally a different league, which we enjoy the best. That is totally something else. But when it comes to the ground level, youngsters who want to do something, anything, IT business, Manparando, pickle business, achar business, assembly business, any business, then because of the experience and because of the worldly understanding, we are able to guide them, saying that, okay, now let's say how many of you would know that in Karnataka, if you want to do your business, which federation will give you support? Who will give you support? Okay. Mastu jana gottu puji. Sari aita? Yes, yes. It is not known, and that's where we play a role. That's where we tell them, listen, if you are a organization, Okay. go to this organization. This organization will help you. They will support you in terms of skills, they will support you in terms of registration, they'll develop your particular product, or they can help you in terms of financing, and that's a very important aspect. Okay. How itra jokulegi iji, Anna? That's not been made available. Although it is there, Yes. some people make use of it, but they keep it secret. Yes, That, yes, yeah, yes. that is unfortunate. So I felt that time to give back to the society. And when I look back, I feel why not? I mean, the dreams which we cherished and perished. Today, if there are more entrepreneurs, what is actually happening? We are creating a different economy. All together, okay, and the guy becomes more prospective, the family becomes more prospective, then they can contribute back to society. ಇದು ಬಾರಿ ಎಡ್ಡೆ ಆಲೋಚನೆ ಉಂಡು ಮುಂದಾಲೋಚನೆ ಉಂಡು ಬಂದದು ಸೊ ಐಕ್ ಬೋಡ ಅದೊಂಜಿ ಪ್ರಶ್ನೆಗೆ ಏನೊಂದಿಲ್ಲ ಇರ್ನ ಪಂಡಿನಂಚಿನ ಮಸ್ತ್ ಆನ್ಸರ್ಸ್ ಬರ್ತದು ದೇವೇರ್ ಈ ಬಿಲೀವ್ ಪನ್ಪೇರ್ ನಂಬಿಕೆ ಈ ನಂಬಿಕೆ ಪಂಡ ಬೊಕ ದೇವೇರ್ ಪಂಡದಾದ ಪನ್ಪರ್ ಇಸ್ ಇಟ್ ದೇವೇರ್ ಉಲ್ಲೇರ ನಂಬಿಕೆ ಪಂಡದಾದ ದೇವೇರ್ ಪಂಡದಾದ ಬ್ಯೂಟಿಫುಲ್ ಸಬ್ಜೆಕ್ಟ್. ಓಕೆ ಇನ್ನೆತ್ತಡೆಲ್ಲ ನಮ್ಮ ದೇವರನ್ನ ನಂಬೋಡೆ is a fact of life. ವೈ ಮಸ್ತ್ ಜನ ಉಲ್ಲೇರ್ ನಮ್ಮ ಎದುರು ದೇವರ ನಂಬದಿನ ಅಕುಲ್ Akul panpin ಎಸ್ and a podiver. ಎಸ್ They know it's a truth of life. ಓಕೆ ನಮ್ಮದು ಒಂಜಿ ಬ್ಯೂಟಿಫುಲ್ ಭಜನೆ ಉಂಡು, which I will say the words. ಎಸ್ ಸರ್ ಎಸ್ ಆಬ್ವಿಯಸ್ It says like this. ಓಕೆ ಮನವೆಮ್ಮ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. Okay, what does this say? ಉಸಿರು ಪನ್ನಾಗ breath. Okay, now breath is given by who? God. ಓಕೆ So how are you defying it? You can't defy. Can you stop it? You can't. So what is happening? You have to take and you have to give. Sariyata. ಎಸ್ So if you really look at it, and what is manas? Okay. ಓಕೆ So if you look at these words, what I told you, and what is it saying? Annaga devare. I mean, this entire thing is given by you. You, Give yes. me the strength to take care. Okay. Right. And it says the following. ನನಗಾಗಿ ಏನನ್ನು ನಾ ಬೇಡೆನು, ದನತನಕ ಬೇಕೆಂದು ನಾ ಕೇಳೆನು, ಈ ಮನೆಯು ನೀನಿರುವ ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಎಸ್ ವಾಟ್ ಡಸ್ ಇಟ್ ಮೀನ್? ಆಯ್ತರ್ಥ ಈವನ್ ಕಾಮಧೇನು, ನನಗಾಗಿ ಏನು ನಾ ಬಿಡು ದನತನಕ ಅನ್ನಂಗೆ ಇಟ್ಸ್ ಅ ಕಾಮಧೇನು. ಬಟ್ ಬಿಯಾಂಡ್ ದಾಟ್ ಇಸ್ ಸುಖ ಶಾಂತಿ ಲೈಫ್ ಇಡ್. ಲೈಫ್ ಇಡ್ ಸುಖ ಶಾಂತಿ ಇಜ್ಜಿಡ. What are you going to do about it? ಓಕೆ You got it? True. So, if you really look at it, that's the reason I urge. ಎಸ್ ನಮ್ಮ ನಾವು ತುಂಬ ಒಂದು ಕಲ್ಚರ್ ಇತ್ತಂಡು, ಪ್ರತಿ ರಿಲಿಜನ್ ಓದ್ತಂಡು, ಪ್ರೇಯರ್ಸ್, ಭಜನೆ, whatever. People should connect. People should read, ಓಕೆ understand. ಅದಾಗ ಗೊತ್ತಾಪುಂಡು, like how does it really, connect? ಈ ಪಂಡರದ ದೇವರೇ ಎಸ್ 100% ಉಂಡು. So perception of believing in God, according to me, comes much faster, and it is only God who can also actually take you out. Like in our Hindu mythology, Okay. we say that we are born with certain karmas, Yes. which is a fact actually. Yes. Okay, and that's the reason we have come with certain materialistic life. We are supposed to be clearing out, but then when you live life, you should be clearing it to the balance sheet.
Okay. So there is a beautiful hymen, Upaboga Panperek. Okay. ಎಂದಿಗಾದರೂ ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದೆನು. You heard of this? ಕಿಂದರ? Yes. What does it say? ಬಂದು ಬಳಗವ ಬಿಟ್ಟು ಬಂದೆ ನಿನ್ನ ಮನೆಗಿಂದು ಮಂದರದರ ಗೋವಿಂದ ಶ್ರೀ ಪುರಂದರ ವಿಠಲನೆ ನೀನೆ ಜಗಕ್ಕೆ ಬಂದು ಅನ್ಯರೊಬ್ಬರ ಕಾಣೆ ಮನ್ನಿಸುವರೆನ್ನ ಆಪನ್ನ ರಕ್ಷಕನೇ ಪರಿಪಾಲಿಸು. So fact is there. Okay. It has been there for ages. Like ನಮ್ಮ ಪ್ರತಿಯೊಬ್ಬರು ಇಲ್ಲ, ಲೈಕ್ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಉಪ್ಪಡು ಅಕಲೆ ದೈವಾರಾಧನೆ ಒಪ್ಪುಂಡು ನಮ್ಮ morning ನಾಗಪೂಜಾ. Why do we call it Parashurama's history? Like everyone has their own history with every religion. Due respect to all the religions. ಪ್ರತಿಯೊಂದಿಟ್ಲ strength ಉಂಡು. It's only up to us to absorb that. Okay. And the minute you understand the value, ಹೌದಾಗ ನಂಗೆ ಒಂಜಿ ಕೊಡಿ ಪೋಂಡ ಮನಸ್ಸು ಶಾಂತಿದ ಕಾಪಿನಿ, ಒಕ್ಕ ಕೆಲಸ ತಿಪ್ಪೋಂಡ ನಂಗೆ ಮನಸ್ಸು ಮಸ್ತ್ ಚಂಚಲದ ಕಾಪಿನಿ. It happens, right? Okay. ದಾಗ ಕಾಪಿನಂಚ. There's something called a positive vibration. Okay. ಸರಿ ಆಯ್ತಾ? Something called a sixth sense. Something suddenly someone is trying to call you, someone is trying to tell you, connect you. This is fact actually. Why do people say that you should believe the same Deva or the Bhuta or whatever it is? Dummutakul manton tina krama manton barudu. Why not? Okay. Because there's a strength. You have believed in that particular, you continue to believe in it. It gives you back. Okay. That's for sure. Okay. Work hard and work smart. Which is best one? You need both. Both. ಈ ಖಾಲಿ ಸ್ಮಾರ್ಟ್ ಇತ್ತಂದ್ರೆ ಯೂಸೇಜ್. Okay. Okay. Like let's say for a minute again going back to any one of all this examples, Modi, because I admire him a lot. Right. If you don't, he is the most busiest individual, Okay. right? Yes. Look at him getting involved. Yes. Yeah, the kind of hard effort he does. Yes. If you would not work hard, sorry to quote, I don't want to quote something else, earlier people, but we are not seeing success. The guy could be very smart, but what is the use? So hard work, because even average smart is a deadly combination. Okay. Okay. Okay, Yes. hard work Yes. with extra smart. Hard work with extra smart. ಸಂಚನ ಇತ್ತೊಂಜಿಕೆ ಏನು ಮನ ಡಾಕ್ಟರ್ ಸಿ ಕೆ ಅಂಚಂಡ ಡೈರೆಕ್ಟ್ ಅದ್ ಪ್ರಶ್ನೆ ಇತ್ತು ಯೂತ್ ರಕುಲು ಡೈರೆಕ್ಟ್ ನಮ್ಮ ಕುಡ್ಲಡ್ ದಾಲ ಮನ್ಪರ ಒಂದಿಜ್ಜಿ ನಮ್ಮ ಊರುಡ್ ದಾಲ ಮನ್ಪರ ಆಪಜಿ ಅಬ್ರಾಡ್ ಪೋಡು ಲೈಕ್ ಎಕ್ಸಾಂಪಲ್ ಸಿ ಕೆ ಅಂಚನ ಅಬ್ರಾಡ್ ರಿಲ್ಲೇರ್ ಸೊ ಅಚೀವ್ ಮಾಲ್ತೇರ್ ಬಿಆರ್ ಶೀಟ್ ಅಬ್ರಾಡ್ ರಿಲ್ಲೇ ಅಚೀವ್ ಮಾಲ್ತೇರ್ ಸೊ ನಮ್ಮ ಊರುಡ್ ದಾಲ ಮನ್ಪರ ಆಪಜಿ Understood. Today ನಮ್ಮ ಊರುಡು ನಮ್ಮ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಏನೋ ಉಂಡು ಪನ್ನೆ ಮಸ್ತ್ ಪ್ರಾಡಕ್ಟ್ ನಮ್ಮ ಲೋಕಲ್ ಉಂಡು ಮ್ಯಾಕ್ಸಿಮಮ್ ಸೌತ್ ರೀಜನ್ ಉಪ್ಪುನ್ ಐಟ್ ಬಿಯಾಂಡ್ ಪೋಪುಜ ನಮ್ಮ. ಸೊ ವಾಟ್ ಇಸ್ ದಟ್? ಇಟ್ ಕುಡ್ ಬಿ ಎನಿ ಕೈಗಾರಿಕೆ. ದಟ್ ಮೀನ್ಸ್ ಎಂಟರ್ಪ್ರಿನರ್ ಅನ್ನಗ ಇಟ್ ಕುಡ್ ಬಿ ಸ್ಮಾಲೆಸ್ಟ್ ಥಿಂಗ್ ರೈಟ್ ಫ್ರಮ್ ಅಗರ್ಬತ್ತಿ ಏನಿದೆ, ಫಿಶ್ ಪ್ರಾಡಕ್ಟ್ ಆಡ್, ನಮ್ಮ ರೈಸ್ ದ ಪ್ರಾಡಕ್ಟ್ ಆಡ್ ಇತ್ತೆ ರೈಸ್ ದ ಫ್ಲೋರ್ ಮಿಲ್ಸ್ ಬರ್ಪುಂಡು, ಇಡ್ಲಿ ಸಾಂಬಾರ್ದ ಪ್ರಾಡಕ್ಟ್ ಬರ್ಪುಂಡು, ಬೇತೆ ಬೇತೆ ಪ್ರಾಡಕ್ಟ್ ಬರ್ಪುಂಡು ಅವು ಬರ್ಪುಂಡು. ಇಟ್ಸ್ ಆಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ನಮ್ಮ ಪ್ರಾಡಕ್ಟ್ ಪೋಪುಜಿ. ವೈ? ಬಿಕಾಸ್ ಪೀಪಲ್ ಡೋಂಟ್ ಟೇಕ್ ದಟ್ ಎಫರ್ಟ್. ನಮ್ಮ ವಿ ಹ್ಯಾವ್ ಡಿಫ್ರೆಂಟ್ ಪಿಕಲ್ಸ್. ನಮ್ಮ ಅಪ್ಪಳ ಅವು ಪೂರ ಪ್ರಾಡಕ್ಟ್ ಎಡ್ಡೆ ಉಂಡು. ಆಣೇನಾತಂಡು ಐತ ಪಿರಾಯ್ಡ್ ಒಂಚೂರು ಎಕ್ಸ್ಟ್ರಾ ಮಾರ್ಕೆಟಿಂಗ್ ಬಂತದು, ಎಕ್ಸ್ಟ್ರಾ ಬ್ರ್ಯಾಂಡಿಂಗ್ ಬಂತದು. ಅವನ್ ಅವೇ ಇತ್ತೆ MTR ತೂಪರ್. ವಾಟ್ ಇಸ್ MTR? What is Gates? I can name so many other products which has come from other side. The quality at eddeji andal of international market pothundu. Nama product edde, nama coffee undu, nama lot of products we do. So many products. And our product getadu. If you would have packed it well, if you would have branded it well, and some people should take that effort to come together. Mulu, that unity should come. So let's say for a minute, you are a manufacturer. I'm a logistic person. This person is a distributor. People should form a supply chain management. They should come together. Then only they will be in a win-win scenario. Yes. That's what I said. Unfortunately, in Apundu, Oriya and Baramit Munpara Poeda, a Baramit Waipuji, Bokai Beja Rapundu, Ayapan Payena Manpunu. Then what does he do? He gives the product to someone else. Baka bata the product gettanwer, akul pack manpur, akul akana pudar padwer, akul pidaru kada pudwer. Yes. Marketing and branding is very important. ಓಕೆ ಯಾವತ್ತು ಕೂಡ ಸ್ಮಾರ್ಟ್ ಆಗಿರ್ಬೇಕು. ಯಾಪರ ಸ್ಮಾರ್ಟ್ ಆದಿತ್ತು ಮಾತ್ರ ಸರಿಯಾದ ಉಪ್ಪುಂಡು ನಮಗೆ ಬ್ರಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ತಿಕ್ಕೊಂಡು ಬಂದು ಎಂಟೆ ನಮ್ಮ ಇಂಡಿಯಾದ ಒಂಜಿ ಸಫರ್ ಆಯ್ನಂಚಿನ ವಿಷಯ ಇರ್ ಕೈತಲ್ ತೂತಿನಾರು ಸೊ ಐಕ್ ಬೋಡಕ್ಕೆ ಏನೊಂದಿಲ್ಲ ಈ GST ಪನ್ಪುನಂಚಿನ ಬರ್ಪುಂಡು. ಸೊ ಪ್ರಧಾನಿ ಮೋದಿ ಮಲ್ತಿನಂಚಿನ ಒಂಜಿ ನೋಟ್ ಬ್ಯಾನ್ ಬಾರಿ ಮಲ್ಲ ಮಟ್ಟ ಪೆಟ್ಟು ಬುಡುದು ಬಿಸ್ನೆಸ್ ಇಂಡಸ್ಟ್ರಿಗೆ ಎವ್ರಿಥಿಂಗ್. ಸೊ ದಾದ ಪನ್ಪರ ಇಸ್ ಇಟ್ It's not pettuburadini. I won't believe. As an economist, it's different. See, GST is a beautiful direction from the government.
to ensure that all the different taxes, ఓకే okay, we don't have to pay multiple taxes. ఓకే దుమ్ము ఏమవుతుంది ప్రతియొంది స్టేట్ డిపెండింగ్ ఆన్ వాట్ దే వేర్ దే టు levy taxes. So servicing of the products and services were more expensive. ఓకే If you look at the government statistics today, the revenue of people who are contributing to the government of India has really gone up. ఓకే ಐತರ್ಥ ಇರೆಗೆ ಎಜುಕೇಶನ್ ಬೋರ್ಡು, ಇರೆಗೆ ಎಲೆಕ್ಟ್ರಿಸಿಟಿ ಬೋರ್ಡು, ಇರೆಗೆ ರೋಡ್ ಬೋರ್ಡು, ಇರೆಗೆ ಇನ್ಫ್ರಾಸ್ಟ್ರಕ್ಚರ್ ಬೋರ್ಡು. How will the government support? Government ಕಾಸು ಇಜ್ಜಿಡ and government ಕಾಸು ಏರ್ ಕೊರ್ಪೇನೆ. ఓకే People who earn, okay, they should give at least little back to the government. ఓకే Then only the government can take care. So what used to happen earlier, there was no regime. People made money, there was no accountability. ఓకే I mean, there were few, but who did not, a lot of people used to get away. Yan that korodu. It is all about only taking. Taking from the government or taking from whatever. But it was never of sharing, giving back. Today you look back, Okay. it's the other way around. So what is actually happening is, GST has brought in a beautiful, okay, everything what you actually make, and a sort of cycle kalpuna burdu jarir, you burwar, Yes. car tagundi Yes. bane apundi Yes. but once you make through, you get through. Same was the case. So initially there has been mishaps. I'm not trying to say it would have caused unconcerned, but today you look at it, how many new opportunities has been able to create. Okay. Okay. So many opportunities. You will take any industry, you take shipping industry, logistic industry, distribution industry. How come you find so many online today? Everything is being given by online. Sariyata? yes Whatever delivery Okay. how come all the youngsters have got in there? Okay. Okay. How come? Okay. So the government indirectly. ಓಕೆ ಸರಿ ಸರಿ ಅಚ್ಚಲ ದಾಯಿಗೆ GST ಅಥವಾ ನೋಟ್ ಬ್ಯಾನ್ ಬಂದ್ಪಂಚಿನ ಮೋದಿ ಮಲ್ತದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳು ಮಲ್ತರ ಬಂದ್ಪಂಚಿನ ಬೇತ ಪಾತ್ರ ಬೇತ ಪಕ್ಷದ ಪ್ರಕೇನೊಂದುಂಡು ಬೇತ ಜನಕಲು ಪ್ರಪನೊಂದುಲ್ಲ ಇಂಡಸ್ಟ್ರಿಯಲಿಸ್ಟ್ Not really. Okay. I think that was the election what proved it right or wrong. ಓಕೆ If people would not have believed what it is, I don't think, today we're sitting here, the government would have won so much of an ಓಕೆ by ಸರ್ majority. ಎಸ್ ಎಸ್ ಓಕೆ ಸರ್ ನೋಟ್ ಬ್ಯಾನ್ ಆತನ್ ನೋಟ್ ಬ್ಯಾನ್ ಆತನ್ ದಾದ ತಿಕ್ಕು ನೋಟ್ ಬ್ಯಾನ್ ಆದ ನಮಕನ್ ದಾದ ಅಂಡನ್ It is a beautiful thing. ವೈ Therefore, it was nothing to do with us only. ಓಕೆ And I'm quite sure you know about it. Note ban pannaga, lot of notes, duplicates notes were surrounded in the market. ಓಕೆ Okay, Yes. and it is nothing. I mean, which is not ours. And namma government the cost hattav. Okay, I mean it is wrong money. ಎಸ್ So some decision has to be taken, and that was the decision. The decision to stop was to correct measures. It was not for the common people. It was not for the business people. It is not for the people who were open and frank. No, it is for all those people who did not actually account the money properly. Okay, Who okay. did not want to actually bring in the right thing. Okay, it's all for that. So after that, you saw that everything has come up very open. Okay. Today, people fear that if I'm doing some business, I need to fear. I need to pay my taxes. I need to do this, which is good. If we would have done this maybe 20-25 years ago, we would have not left our hometown and gone out. ಎಸ್ We would have been here. Like this, there are so many other people. I mean, so many millions of people left India to in a pursuit of something else. That of the opportunity. ಎಸ್ Yeah, today is a different thing. You may feel the pinch, but believe me, it's a good thing. ಓಕೆ ಓಕೆ ಎಸ್ 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 ಸೊ ಅಂಚನೆ ಎಜುಕೇಶನ್ ಸಿಸ್ಟಮ್ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅದಪ್ಪೋ ನಮ್ಮ ಕರಾವಳಿ ಎಜುಕೇಶನ್ ಸಿಸ್ಟಮ್ ಅದಪ್ಪೋ ನಮ್ಮ ಕರ್ನಾಟಕ ವಯಸ್ಸು ಇರಬೋಡ ಎಸ್ ಗುಡ್ಲಾ ಪನ್ಪನಾಂಚನ ಮ್ಯಾಂಗ್ಳೂರ್ ಪನ್ಪನಾಂಚನ ದ ಬೆಸ್ಟ್ ಎಜುಕೇಶನ್ ಸಿಸ್ಟಮ್ ದ ಥಿಂಗ್ ಈಸ್ ದ ಎಜುಕೇಶನ್ ಸಿಸ್ಟಮ್ ಪನ್ಪನಾಂಚನ ಈ ರೀತಿ ಅಬ್ರಾಡ್ ಲ ತುತ್ತಾರ ಮುಲ್ಪಲ್ಲ ಎಜುಕೇಶನ್ ಸಿಸ್ಟಮ್ ಲ ತುತ್ತಾರ ದಾದ ಡಿಫರೆನ್ಸ್ ತೋಜೋದು ಡೈರೆಕ್ಟ್ ನಾನು Indian education system still is the best. ವಿಚ್ ಇಸ್ ಬೆಟರ್ Indian education Indian is one. still best. ಓಕೆ But we have started getting into Western influence, which according to me is wrong. Western influence board unanku and attu panpinattu. Of course, you need to understand. ಓಕೆ Indian system actually gave a logic of everything what we did. And today I'm glad, today when you look at the government side again, education is being provided to all the girls and the boys to a particular age free of cost, which is great. And the school education system, it's undergoing a huge change. There's a committee which has been put up, and there's a huge challenge as what education we learn, whether that's going to be practical. I mean, end of the day, someone has to learn, and where am I really going to put it into practice? ಓಕೆ So there is a combination which is currently being worked. I'm quite sure in less than a year, you will find a huge challenge in the education system what is being down there.
Of course, I do agree that in between we lost the track. We did. We are trying to copy others. I said I strongly believe that we should never copy. ಓಕೆ Originality popund namada mast originality ittund. Namma dumbu school udu like every school you should teach regional language. ಎಸ್ ರೀಜನಲ್ ಲ್ಯಾಂಗ್ವೇಜ್ ಇಡತ್ತ ಅರ್ಥ ಹೆಂಚಿನ ಅಕನ ಕಲ್ಚರ್ ಅಕಲೆಗೆ ಅರ್ಥ ಅಂತ ಅರ್ಥ ಆಪುಂಡು. ಅನ್ನ ಕರ್ನಾಟಕ ಕನ್ನಡ ಕಲ್ಪ ಅಂತೀರು, ತಮಿಳ್ನಾಡು ತಮಿಳ್ ಕಲ್ಪ ಅಂತೀರು, ಅದರ್ ಪ್ಲೇಸಸ್ ಮಹಾರಾಷ್ಟ್ರ ಮರಾಠಿ ಕಲ್ಪ ಅಂತೀರು, which actually is to build a strong robust character ಓಕೆ in the child, to understand the family, to understand the culture. ಅವನ್ ಬುಡ್ದು ಬುಡಿಯನಮ್ಮ ಸಡನ್ಲಿ ಪೂರಕಲೆಲ್ಲ ಇಂಗ್ಲಿಷ್ ಮೀಡಿಯಂ ಬೋಡಾನ್ ಸರಿ ಆಯ್ತಾ ಜೋಕ್ಲಿನ್ ಕನ್ನಡ ಮೀಡಿಯಂ ಗೆತ್ತೇರು ಸೀದಾ ಇಂಗ್ಲಿಷ್ ಮೀಡಿಯಂ ಕಡ ಬುಡಿಯರು ಎಸ್ ಆ ಇಂಗ್ಲಿಷ್ ಮೀಡಿಯಂ ಪೋಯೆ ಬಾಲೆಗೆ ಆಕ್ಚುಲಿ ಕಲ್ಚರ್ ಅರ್ಥ ಪುಚಿ. ಎಸ್ Okay, Okay, so we lost ground there. ಓಕೆ ಓಕೆ Okay, this is what I'm trying to say. I think get back to the roots. ಓಕೆ Roots ನಮ್ಮಡ ಸ್ಟ್ರಾಂಗ್ ಇತ್ತಂದ್ರೆ ಮರ ಗಟ್ಟಿಯಾರ ಸಾಧ್ಯ. Roots ಗಟ್ಟಿ ಜಿಡ ಒಂದು ಜೋರು ಬರ್ಸ ಬಣ್ಣ ಗಾಳಿ ಬಣ್ಣ ಬೂರುಂಡು. So that is what has happened to the current generation, because ನಮ್ಮ ರೂಟ್ ಸ್ಟ್ರಾಂಗ್ ಇತ್ತಂಡ ಗಟ್ಟಿ ಮಂದಿ ಇತ್ತಂಡ they would have been a different thing. ಓಕೆ ಓಕೆ ಶಿಕ್ಷಣ ತಜ್ಞರು ರೈಕ್ ಪಡೋದಕ್ಕೆ ಏನೊಂದಿಲ್ಲ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆವಡು ಬನ್ನೋದಿಲ್ಲ ದರ್ಪನಾಗ ಜಾಬ್ ವರ್ಕ್ ಪ್ಲೇಸ್ పోనాಗ ಅವಳು ಉಪ್ಪುನ ವಿಷಯನೇ ಬೇತೆ ನಮ್ಮ ಥಿಯರಿ ಅದು ಉಪ್ಪುನ ವಿಷಯನೇ ಬೇತೆ ಸೊ ಐಕ್ಲ ಅದೆಲ್ಲ ಸಂಬಂಧನೇ ಇಜ್ಜಿ ಸೊ ಸ್ಟ್ರಗಲ್ ಆಪೇರ್ ಒನ್ಸ್ ದ ಪರ್ಸನ್ ಗೋ ಟು ಇಂಡಸ್ಟ್ರಿ ದೇ ಆರ್ ಸಫರ್ ಸೊ ದಾತಪನ್ ಪರ್. As I rightly told you right now, there's a huge mission which is currently been taken care of. The education minister and there's a big team which has been put up for ಓಕೆ this. ಓಕೆ Indian system in next to 1G ವರ್ಷಡ್ will see through a different change. 100%. ಓಕೆ You will see a very different change in terms of the methodology, what is going to be adopted. Very soon we will also ensure that children don't carry the heavy bags. Okay, they connected to the current world. At the same time they are being taught ನಮ್ಮ time gurukula panpine ittund. ಎಸ್ So the terminology of gurukula is again coming back. So we are trying to understand the value of children, what value should be given at what age. ಓಕೆ We cannot push their brains and minds beyond a level. ಅವಂಚ ಅದಾವು ಆದಿತ್ತಂಡು. So ದುಮ್ಮ ಏನ ಅಂದ್ಪನ್ನಾಗ in the objective to make them run faster ಒಂದು lot of fruits chicken ಐಕನಿಕ್ ಪೂರ ಇಂಜೆಕ್ಷನ್ ಕೊರ್ಪೇರ್ ಗೊತ್ತಾಗ್ತದೆ ಓಕೆ to make it grow bigger. ಎಸ್ I think same thing we were doing it in the brains of the children, which actually has been identified. ಓಕೆ So children are, the pressure level has been brought down. Akalega pressure tirtukandandu. There's a relativity. The admission to child into the KG1, KG2 first standard, even the age barrier has been brought out. So there's a clarity. So you will find that change very soon. And I'm sure that Karnataka should be one of the first state to implement that. ಓಕೆ ಇರ್ಲ ಪನ್ಪರ ಎಜುಕೇಶನ್ ಸಿಸ್ಟಮ್ ಒಂಚೂರು ಚೇಂಜ್ ಆವಡ್ ಪನ್ಪನ 100%. ಎಸ್ ಪಕ್ಕ ಆವಡ್ ಪಂಡ ಎಸ್ 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 ಸೊ ಅಂಚಿನ ಎಜುಕೇಶನ್ ಅದು ಬರ್ಪೇರೋ ವರ್ಕ್ ಪ್ಲೇಸ್ ಪೋಪೇರೋ ವರ್ಕ್ ಮಾಲ್ಪಡೋ ಸಮಥಿಂಗ್ ಅಚೀವ್ ಮಾಲ್ಪಡೋ ಸೊ ಅಟ್ ದ ಅಲ್ಟಿಮೇಟ್ ಗೋಲ್ ಸಮಥಿಂಗ್ ಸೇವ್ ಮಾಲ್ಪಡೋ ಸಮ್ವೇರ್ ಇನ್ವೆಸ್ಟ್ ಮಾಡ್ಪಡೋ ಬಟ್ ಅಟ್ ದ ಟೈಮ್ ಎಂಡ್ ಆಫ್ ಟೈಮ್ ಓಲ್ ಇನ್ವೆಸ್ಟ್ ಮಾಡ್ಕೊಡೋದು ಗೊತ್ತಾಗ್ತದೆ ಈತ ಮಲ್ಲ ಮಟ್ಟದ ಉಪುನ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೋದು ಬಟ್ 70% ಪೀಪಲ್ ವಿಲ್ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಲ್ತನ ಸೋತು ಪೋಪೇರು ದಿವಾಳಿ ಅದು ಪೋಪೇರು ಬಾರಿ ಕಷ್ಟ ಉಂಡು ಕೆಲವು ಸಕ್ಸಸ್ಫುಲ್ ಪೀಪಲ್ ತೂನಾಗ ಎಸ್ ಶೇರ್ ಮಾರ್ಕೆಟ್ ಎಂಕ್ಲೇನ್ ಬದುಕಾಂಡ್ ಕೆಲವರು ಬಂದ್ಪೇರು ಈಗ ಜೈಕ್ ಪಾಡೋಚಿ ಶೇರ್ ಮಾರ್ಕೆಟ್ ಪನ್ನಾಗ ಲಾಸ್ ಬಂದ್ಬಿಡ್ಬೇಕು ಸೊ ದಳ ಬಂದ್ಪೇರು ಶೇರ್ ಮಾರ್ಕೆಟ್ ಆರ್ ಸಮಥಿಂಗ್ ಇನ್ವೆಸ್ಟ್ಮೆಂಟ್. You should be smart enough to understand few things. That is, you to have your own house at any one point of a time. ಓಕೆ Doesn't matter. So at least end of the day, create your own asset. Okay. Asset ಪನ್ನಾಗ ಅವು ಎಲ್ಲ ಏರಿಯಾಗ ಮಾರಂಡಲ್ಲ ಕೈಟ್ ಕಾಸು ಬರ್ಪಿನ ಕೊಪ್ಪಡು. So any value whatever you do, you ensure to invest in those things. ಓಕೆ So annaga ire safe uppundu. So that is the right way to go about it. Okay, That's a beautiful subject by itself. We can discuss this, but basically for simple language, ಓಕೆ ಏನು ನಿಂಕನ ಸಂಪಾದನೆ ಬರ್ಪುಂಡ at least ಒಂದು 10% ಸೂರುಟಿಗತ್ತು ಸೈಡ್ ದಿಲ್ಲೆ ಏನು ನಿಕಲೆ 10% ಕಮ್ಮಿಯ ಸ್ಯಾಲರಿ ತಿಕ್ಕೊಂಡು ಇನ್ನ 10% ಕಮ್ಮಿಯ ನಿಕನ ಅರ್ನಿಂಗ್ ಉಪ್ಪುಂಡು ಅನ್ನಾಗ ಇರೆಗೆ 10,000 ಇತ್ತಂಡ ಯು ಥಿಂಕ್ ಇಟ್ ಇಸ್ 9,000 ಕೀಪ್ 1,000 aside. ಓಕೆ ಇತ್ತ ನಮ್ಮೈನ 10 ಸಾವಿರ ಬರ್ಪುಂಡು 15 ಸಾವಿರ ಖರ್ಚು ಮನ್ಪರ ಪೋಪ
then life is different. ಸೊ ಅಂಚನೆ ಎಜುಕೇಶನ್ ಸಿಸ್ಟಮ್ ಇತ್ತ ಎಜುಕೇಶನ್ ಸಿಸ್ಟಮ್ ಪನ್ನಾಗ ಒಂಜಿ ವ್ಯಾಪಾರೀಕರಣ ಆವೊಂದುಂಡು ಸೊ ಬಿಸ್ನೆಸ್ ಮಾಡ್ತುಂದುಲ್ಲೆರ್ ಮನಿ ಮೈಂಡೆಡ್ ಓಕೆ ಎಜುಕೇಶನ್ ಪನ್ನಾಗ ಎಸಿರ್ದ ಅನ್ಪರ ಮಸ್ತ್ ಇನ್ಸ್ಟಿಟ್ಯೂಷನ್ಸ್ ಪುರ ಇರ್ನಾಂಡರ್ ಉಂಡಿರ ಗೊತ್ತುಂಡು ಎಂಚ ಸ್ಟೂಡೆಂಟ್ಸ್ ನಕುಲು ಇನ್ಸ್ಟಿಟ್ಯೂಷನ್ಸ್ ಪುರ ಎಂಚ ರನ್ ಆವೊಂದುಂಡು ಶಿಕ್ಷಣ ತಜ್ಞರ್ಲ ದಾದ ಬನ್ಪರ ಎಜುಕೇಶನ್ ಪನ್ನ ವ್ಯಾಪಾರೀಕರಣ ಐತ. I would say don't encourage yourself. If you're a good student, if you're a good individual, your child will be good anyway. A kalpuna ola podu kalpuli. I mean, for him, he doesn't require. Idego surya and prajwala shakti tana, it actually opens up. He can't hold it. Same is with that child also. Just by taking them to good school, he's not going to shine. Okay. So, ini atundu akulade tompo peru. It's a matter of enna baale ancha, enna magal ancha. Most jana ullere, enna baale US dundu, Australia dundu, New Zealand dundu, pan peru. Matra jokul pira bar pira. Yes. That's true. And then what happens? Then they sit and cry. Okay. Pandra puji. Okay. So I think before you take such kind of a step, be careful. Okay. Invest right in your children. Okay. Understand the limitation. Okay. Give them support. Yes. But at the same time, don't make them, so much, dependent. Then I have value edge in there. That should not happen. Okay. And nama our parents no kled banga matu manpuera. Akale artha pujo. They don't understand. Yes. And then it may be too late. ಓಕೆ ಅಟ್ ದ ಟೈಮ್ ಆಫ್ ಎಜುಕೇಶನ್ ಮಾಡ್ತದೆ ಮಲ್ಲ ಮಟ್ಟಕ್ಕೆ ಪಿದೇ ಬರಪ ಇಂಡಸ್ಟ್ರಿಗೆ ಬಂದಾಗ ಜಾಬ್ ಬೋರ್ಡ್ ಒಂದು ಬಟ್ ಇಂತದ ಕಾಲ ಜಾಬ್ ಹೆಜ್ಜೆ ನಿರುದ್ಯೋಗ ಸಮಸ್ಯೆ ಮಲ್ಲ ಮಟ್ಟುಂಡು ಸೊ ದಾದ ಮನ್ಪರ್ನೆಕ್ಕದಲ್ಲ ಸೊಲ್ಯೂಷನ್ ಪನ್ಪನೆ ಇಜ್ಜ ನಿರುದ್ಯೋಗ ಸಮಸ್ಯೆ ಮಸ್ತ್ ಜನ ತೊಂದು ಡಾಕ್ಟರ್ಸ್ ಇಂಜಿನಿಯರಿಂಗ್ ಮನ್ಪರ್ ವೆರಿ ಲಿಮಿಟೆಡ್ ಸ್ಯಾಲರಿ ಸೊ ಮಸ್ತ್ ಜನ ಉಳ್ಳೇರ್ ಸೊ ದಾದ ಮನ್ಪರೆ ನಿರುದ್ಯೋಗ ಸಮಸ್ಯೆ ಮನ್ಪರ ಅಟ್ ದ ಎಂಡ್ ಆಫ್ ಟೈಮ್ In this matter of next 7 to 10 years, ಓಕೆ India will have best of the entrepreneurs. And every entrepreneur will have a lot of employment to offer. ಓಕೆ That's for sure. Our economy is changing. We had tough times. ಓಕೆ India is growing now. ಓಕೆ A lot of challenges. There are a lot of things are happening. Every industry is growing. Irpan Pinasari, I'm not trying to say employment EG, challenges are there. But the deserved will always get it. The deserved candidate is 100%. At the same time, ಎಲ್ಲ ಆಪರ್ಚುನಿಟಿ ಬರ್ಪುಂಡು ಪಂದ್ ಇನ್ನಿತ ಆಪರ್ಚುನಿಟಿ ಕೈ ಬಿಡೊಚ್ಚಿ ಓಕೆ ಒಂದು ಮಲ್ಲ ಚಾಲೆಂಜ್ ಇತ್ತ ಏನಾತನ್ ಪನ್ನ ಜೋಕುಲೆಗ್ ಅಕನ ಸುರುಟ ಮೈಂಡ್ ಥಿಂಕಿಂಗ್ ಉಪ್ಪುಂಡು ಎಂಕ್ ಈ ಲೆವೆಲ್ ದ ಜಾಬ್ ಸುರುಟ ಬೋರ್ಡ್ ಇಜ್ಜಿಡ ಸ್ಯಾಲರಿ ಬೋರ್ಡ್ ಇಜ್ಜಿಂಡ ಪನ್ಪಿನ ಯಾಂದಾಗ ಅಂಚೆ ಕೆಲಸ ಮನ್ಪೋಡು ರಾಂಗ್ ಓಕೆ ದಟ್ಸ್ ರಾಂಗ್ ಥಿಂಗ್ Okay. Who knows? The job what you take tomorrow in even a smaller organization, tomorrow you may own it, or you may be a partner, or you may be a big person. Yes. People don't think that. Okay. Itte nambodu, Wipro board, Infosys board, TCS board, Boeing board. Sariya? Yes. Ford board. Yes. But they have their own challenges. Yes. So you have to decide whether you want to be one among that, or you want to be someone great on your own, rather than being them down there. ಓಕೆ ಥಿಂಕ್ ಮಲ್ಪಡ ಪಡೋದು ಎಸ್ ನಿರುದ್ಯೋಗ ಸಮಸ್ಯೆ actually dala puji irna kaitundu that's what I'm saying. You will get a job for sure. Okay. But people generally, the youth have this challenge. Why should I work? ಯಾನ್ ಪೋದು ಈತ್ ಕಮ್ಮಿ ಕೆಲಸದ ಕೆಲಸ ಮನ್ಪೋಡು ಈತ್ ದೂರ ಯಾನ್ ದ್ಯಾ ಪೋಡು ಯಾನ್ ಒಂದು ಕೆಲಸದ ಮನ್ they have their own options. Before taking up akli ya undag man podo menu takkaatund menu card dakkaatund. I think they should accept the challenge, go say let me take it up, enjoy. Okay. Yes sir. ಯಾನ್ ಲೈತ ಒಂಜಿ ಡಾಕ್ಟರ್ ಸಿ ಕೆ ಅಂಚನ್ ಲಕ ಮಲ್ಲ ಮಟ್ಟದ ಬಿಸ್ನೆಸ್ ಮ್ಯಾನ್ ಆವಡು ಎಂಟರ್ಪ್ರೆನರ್ ಆವಡು ಯಾನ್ ದಾದ ಮಲ್ಪೋಡು ಏನ ಸ್ಟೆಪ್ ದಾದ ಯಾನ್ ದಾದ ಮನ್ಪೋಡು. I mean, I'm sure there are better successful people in my life, right? Okay. whom I adore. Okay. 3 things which I could try to conclude. Never give up in your life. Chase your dreams. Dreams yapala budrevali nama. Dreams 100% bodu. Manushyag dream yapa endanda. His life is gone. Okay. So he should have the dream. He should actually dream really good in life. Okay. And life of dreaming is all about not only you, things around you. When you dream right, you should also know, okay, am I working towards it? Kali dream anta prayojanaji. You should think, am I really working towards it? Okay. Working towards it in the sense like anything. Anaga, like in my case, let's say for a minute, when I left from hometown, I was not a PhD, I was not a doctor. Okay. So I did my 2 doctorates. I ensured I worked for the best of the companies. Okay. I pursued with the best of the companies, worked hard to reach the best of the levels. So perseverance is required. Yes. A banga borpina borde. And you have to work hard. Okay. Ira banga battu jarada barpujo. Yes. So consistency board, patience board, life. You have to have patience.
Yes. At times, God may be very kind enough to give you fast, but at times, if it doesn't happen, don't get discouraged. Okay. Have that trust. Yes. I mean, my days are also there. The minute you have that, believe me, Yes. you will reach. ಡಾಕ್ಟರ್ ಸಿ ಕೆ ಅಂಚನ್ ಈ ಪೊಸಿಷನ್ ಬೈದರೆ ಮಾತ್ರ ಇಲ್ಲ ಪ್ರೌಡ್ ಫೀಲ್ ಆಪಿನ ಒಂಜಿ ಮೂಮೆಂಟ್ ಎಸ್ ಇರ್ನ ಸಾಧನೆಗೆ ಸ್ಫೂರ್ತಿದಾದ ಅಂತ ಕೇನೋಲಿ ಏರ್ ಅನ್ಪನ ಏರೆ ಕ್ರೆಡಿಟ್ಸ್ ಕೊರ್ಪರನ್ ಡಾಕ್ಟರ್ ಸಿ ಕೆ ಅಂಚನ್ ಈ ಪೊಸಿಷನ್ ಬರೋಡು ಪನ್ನಗ ಎಸ್ First, and the parents. ಓಕೆ I strongly believe that my dad is no more. Okay. But I would really acknowledge he was a divine soul. ಓಕೆ Very simple person. Truly believed in life, in the best what he had. Anaga, ena unda, I need to give the best in that. Yes. That was it. ಓಕೆ Second was my mummy. She's a very courageous lady. Very, very courageous. I mean, I would love to say, hats off to my mummy. ಓಕೆ I love her a lot. Okay. She's been my strength. And of course, after marriage, it's my wife. ಓಕೆ Again, a very dynamic lady who has been strength enough to say, go, business man play, I will take on. So Okay, she has been okay. working. ಓಕೆ So it has not been easy Yes. when we started. ಓಕೆ As I told you, chasing dreams is at times difficult, ಎಸ್ but she has been a great support. Hmm. And I'm glad that I'm beyond everything. ಓಕೆ ಓಕೆ ಕೊನೆಯದಾದ ಲಾಸ್ಟ್ ಆದ ಡಾಕ್ಟರ್ ಸಿ ಕೆ ಅಂಚ ನಮ್ಮ ಯೂತ್ ನಕ್ಲಿಗೆ ಯುವ ಜನತೆ ಕೊರ್ಪಂಚ ಸಂದೇಶದಾದ ದಾದ ಪನ್ಪರ್ Today, this life is great. ಓಕೆ Okay? Hmm. Ena decision nikul ittagettunuwara, ಓಕೆ your future lies on that. So nikul hejje ena gettunuwara itte, that will make your life different. ಓಕೆ Take the right step. Okay? ಓಕೆ Don't come under any misleads. Understand who you are and akanla pande. Okay? Life has so many things to offer. Don't get carried away. Don't be misbehave. You know, Monday to Malla onji tension ditinaku manpochu. Okay. Life is beautiful. ಓಕೆ Okay, life tupinat mastu undu. ಎಸ್ Eto desha undu. Enena undu tupinav. It's beautiful. Life is really, really beautiful. ಓಕೆ Have that thing. I should Yes. also see the world. I should see people. I should understand. You know, I should become great. ಎಸ್ How dumdile? I hedge joru podu. You know, there should be a mark. ಎಸ್ And don't look back. Yes. I'm sure once you take that thing, God will be with you. ಎಸ್ ಒಂದು ಪಾತ್ರ ಕತೆ ಡಾಕ್ಟರ್ ಸಿ ಕೆ ಅಂಚನ್ ಶಿಕ್ಷಣ ತಜ್ಞರ ಪಂಪನಂಚಿನ ಗೊತ್ತಿತ್ತು ಅಂಚನೆ ಆರ್ಥಿಕ ತಜ್ಞರ ಪಂಪನಂಚಿನ ಗೊತ್ತಿತ್ತು ಅಂಡ್ ಆ ಬಾರಿ ಪುರದ ಸೆನ್ಸ್ ಆಫ್ ಹ್ಯೂಮರ್ ಇತ್ತಿನಂಚಿನ ವ್ಯಕ್ತಿ ಸೊ ಅಂಚನೆ ಮುಂದಾಲೋಚನೆ ಉಂಡು ಮಾನವೀಯತೆ ಉಂಡು ಸಮಾಜಕ್ಕೆ ದಾದನ್ಲ ಕೊರಡು ಪಂಪನಂಚಿನ ಒಂದು ಆಶಯ ಉಂಡು ನಮ್ಮ ದಾದನ್ಲ ಮಲ್ದ ನಾವು ಸಮಾಜದ ಮಾತ್ರ ಆ ಸಮಾಜಕ್ಕೆ ರಿಟರ್ನ್ ಕೊರಡು ಪಂಪನಂಚಿನ ಒಂದು ಎಡ್ಡೆ ಅಭಿಲಾಷೆ ಉಂಡು ಎಡ್ಡೆ ಆಲೋಚನೆ ಉಂಡು ಡಾಕ್ಟರ್ ಸಿ ಕೆ ಅಂಚನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ It's a pleasure and a honor. ಎಸ್ ಸರ್ ಲೈಫ್ ಪಂಡದಾದ ಲೈಫ್ ನಮ್ಮ ವಿಷಯ ಎಂಚಿನ ನಮ್ಮ ಪಾತ್ರದಾದ ಸೊ ದೇವೇರ್ ಪಂಡದಾದ ನಂಬಿಕೆ ಪಂಡದಾದ ಶಿಕ್ಷಣ ಪಂಡದಾದ ಮಾತ ಪಂಡ ಬಾರಿ ಪೊರ್ಲುಡು ಕೊರಿಯರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ Nitin, ಮಚ್ a pleasure. God bless you. Have a beautiful life. ಎಸ್ ಸರ್ ಥ್ಯಾಂಕ್ ಯು Very ಥ್ಯಾಂಕ್ ಯು ಸೋ thankful. ಮಚ್ ಎಸ್ ವೀಕ್ಷಕರು ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24